ಶಿಲುಬೆಯ ಹಾದಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾರ್ಥಿಸೋಣ. ನಿತ್ಯ ಜೀವಿಸುವ ಮಹೋನ್ನತ ದೇವರೇ, ನಿಮ್ಮ ಪುತ್ರರು ಯೇಸುಕ್ರಿಸ್ತರನ್ನು ಮನುಕುಲಕ್ಕೆ ನಮ್ರತೆಯ ಮಾದರಿಯಾಗಿ ನೀಡಿದ್ದೀರಿ. ಮಾನವನಾಗಿ ಶಿಲುಬೆಯಲ್ಲಿ ತನ್ನ ಜೀವವನ್ನು ತ್ಯಾಗ ಮಾಡುವ ಮೂಲಕ ನಿಮ್ಮ ಚಿತ್ತವನ್ನು ಅವರು ನೆರವೇರಿಸಿದರು. ಅವರ ಯಾತನೆಯ ಉದಾಹರಣೆಯನ್ನು ಅನುಕರಿಸಿ ನಿಮಗೆ ಸಾಕ್ಷಿಯಾಗಲು ಮತ್ತು ಅವರ ಪುನರುತ್ಥಾನದಲ್ಲೂ ಭಾಗಿಗಳಾಗಲು ನಮಗೆ ನೆರವಾಗಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು, ನಿಮ್ಮ ಕುಮಾರರು ಆಗಿರುವ ಯೇಸುಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವಾ ಧ್ಯಾನಿಸುವೆ, ದೇವಾ ಧ್ಯಾನಿಸುವೆ, ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಮರಣಕ್ಕೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದಿರಿ. ಇದೋ ಮನುಕುಲದ ಪಾಪಗಳಿಗೆ ಪ್ರಾಯಶ್ಚಿತ್ತರಾದ ಯೇಸು, ನಮ್ಮ ಸ್ಥಾನದಲ್ಲಿ ನರಪುತ್ರರು ದಂಡನೆಯನ್ನು ಸ್ವೀಕರಿಸುತ್ತಾರೆ. ನಮ್ಮ ಕ್ಲೇಶಗಳನ್ನು ಮಹಿಮಾನ್ವಿತತೆಯ ವಾಸ್ತವಿಕತೆಯನ್ನಾಗಿಸಲು ದೇವರ ಪುತ್ರರು ಶಿಲುಬೆಗೇರಿಸಲ್ಪಡುವ ಮೂಲಕದ ಅಪರಾಧಿ ಮರಣವನ್ನು ಸ್ವೀಕರಿಸುತ್ತಾರೆ. ಪ್ರೀತಿ ಸ್ವರೂಪರಾದ ಯೇಸುವೆ, ನನ್ನೊಳಗಿನಿಂದ ನನ್ನನ್ನು ನಿಮ್ಮ ಆತ್ಮರ ಶಕ್ತಿಯಿಂದ ಪರಿವರ್ತಿಸಿರಿ. ನಾನು ದಂಡನೆಗೊಳಗಾಗದಂತೆ ಮರಣವನ್ನು ಸ್ವೀಕರಿಸಿದ ಯೇಸುವೆ, ನಿಮಗೆ ಕೃತಜ್ಞತೆಗಳು. ನನ್ನ ವಿರುದ್ಧ ಬರುವ ಎಲ್ಲ ದಂಡನೆಗಳನ್ನು, ದುಡುಕಿನ ತೀರ್ಪುಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಲು ಅಂತರಂಗ ಬಲವನ್ನು ಪ್ರಭುವೇ ನನಗೆ ಕರುಣಿಸಿರಿ. ನಮಗೆ ದಯತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ದೂರ ದೂರ ಸಾಗುವೆ ಪ್ರಭುವೇ, ನಿನ್ನೊಡನೆ ನಾನು. ದೂರ ದೂರ ಸಾಗುವೆ ಪ್ರಭುವೇ, ನಿನ್ನೊಡನೆ ನಾನು. ದೂರ 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 ದೂರ. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತು ಕಾಲ್ವರಿ ಯಾತ್ರೆಯನ್ನು ಆರಂಭಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ
ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇದು ಯೇಸು ನರಪುತ್ರ ಶಿಲುಬೆಯನ್ನು ಹರ್ಷಭರಿತರಾಗಿ ಸ್ವೀಕರಿಸಿದವರು. ಮನುಕುಲದ ಎಲ್ಲ ಪಾಪಗಳನ್ನು ತನ್ನ ತ್ಯಾಗ ಬಲಿಯ ಮರಣದಿಂದ ಪರಿಹರಿಸಲು ಶಿಲುಬೆ ರೂಪದಲ್ಲಿ ಈಗ ಯೇಸು ಪ್ರೇಮಭರಿತರಾಗಿ ಸ್ವೀಕರಿಸುತ್ತಾರೆ. ಪ್ರೀತಿಭರಿತ ಯೇಸುವೆ, ಕಷ್ಟದ ಶಿಲುಬೆಯನ್ನು ನೀವು ಸ್ವೀಕರಿಸುವುದರ ಮೂಲಕ ಈ ಲೋಕದಲ್ಲಿ ಬಲಿಗೊತ್ತಲ್ಪಟ್ಟವರ ಮತ್ತು ದರಿದ್ರರ ಕಷ್ಟಕರ ಜೀವನವನ್ನು ಹಂಚಿಕೊಳ್ಳಲು ನೀವು ನಮ್ಮನ್ನು ಆಹ್ವಾನಿಸುತ್ತಿದ್ದೀರಿ. ಬಡವರಿಗಾಗಿ ಹೆಚ್ಚು ಅಭಿಮಾನದ ಆಯ್ಕೆಯನ್ನು ಮಾಡಿಕೊಳ್ಳಲು ನೀವು ನಮ್ಮಲ್ಲಿ ಕೇಳುತ್ತಿದ್ದೀರಿ. ಪ್ರಿಯ ಯೇಸುವೆ, ನನ್ನ ಅಗಣಿತವಾದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನನಗಿರುವುದನ್ನು ದುರ್ಬಲರು ಹಾಗೂ ದರಿದ್ರರಲ್ಲಿ ಉದಾರವಾಗಿ ಹಂಚಿಕೊಳ್ಳಲು, ಅವರಲ್ಲಿ ನೈಜ ಅನುಕಂಪ ತೋರಲು ನನಗೆ ಪ್ರೇರಣೆಗಳನ್ನು ಕರುಣಿಸಿರಿ. ನಮಗೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಚರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಮೂರನೆಯ ಸ್ಥಳ. ಮೊದಲನೆಯ ಸಾರಿ ಯೇಸು ಭಾರವಾದ ಶಿಲುಬೆಯಡಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕಲ್ವಾರಿ ಯಾತ್ರೆಯಲ್ಲಿ ಯೇಸು ಅತಿ ತೀವ್ರವಾದ ಯಾತನೆಯೆಡೆಗೆ ಮುನ್ನಡೆಯುತ್ತಾರೆ. ಇದೆಲ್ಲವೂ ಪಾಪ ತುಂಬಿದವನಿಗೆ ನೈಜ ಮನಸ್ಸಾಕ್ಷಿಯನ್ನು ನೀಡಲೆಂದು, ಮಾನವ ನಿರ್ಮಿತ ಸುಖಭೋಗಗಳಿಗಾಗಿ ದೈವಿಕವಾಗಿ ಅಭಿಷೇಕಗೊಂಡ ಯೋಜನೆಗಳನ್ನು ತೊರೆದ ಸ್ತ್ರೀ ಪುರುಷರಿಗೆ ಮನಸ್ಸಾಕ್ಷಿ ನೀಡಲೆಂದು, ಕಲ್ಲು ಮುಳ್ಳುಗಳಿಂದ ತುಂಬಿ ಕಠೋರವಾಗಿದ್ದ ಕಲ್ವಾರಿ ಮಾರ್ಗದಲ್ಲಿ ನಮ್ಮ ರಕ್ಷಕ ಯೇಸು ಪುನಃ ಪುನಃ ಮುಗ್ಗರಿಸುತ್ತಾರೆ. ಇಂದೂ ಸಹ ಯೇಸು ಅವರತ್ತ ನಾವು ತಿರುಗಲು ಸಂತೈಸುವ ಎಚ್ಚರಿಕೆಯ ಪ್ರಬೋಧನೆಗಳೊಂದಿಗೆ ನಮ್ಮ ಜೀವನದಲ್ಲಿ ಬರುತ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವನದ ಪಾಪ ತುಂಬಿದ ಸುಖಭೋಗಗಳ ಮಾರ್ಗವನ್ನು ಬಿಟ್ಟು ನನ್ನಿಂದ ಮಾತ್ರ ಕೊಡಲು ಆಗುವ ಶಕ್ತವಾದ ಆತ್ಮರ ಪರಿಪೂರ್ಣತೆಯತ್ತ ಬಾ. ನನ್ನ ಉದ್ಧಾರಕರೇ, ಪ್ರಭುವೇ, ನನ್ನ ಪಾಪ ತುಂಬಿದ ಪತನಗಳಿಂದ ನಾನು ಏಳಲು ಸಾಧ್ಯವಾಗಲೆಂದು ನೀವು ಬಿದ್ದಿರಿ. ಪ್ರಿಯ ಯೇಸುವೆ, ಕೈ ಹಿಡಿದು ನನ್ನನ್ನೆಬ್ಬಿಸಿರಿ. ನಮಗೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ನಾಲ್ಕನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಕಲ್ವಾರಿಯ ಹಾದಿಯಲ್ಲಿ ಆಯಾಸದ ನಡೆಯನ್ನು ನಡೆಯುತ್ತಿರುವಾಗ ತನ್ನ ಪ್ರಿಯ ಮಾತೆಯನ್ನು ಸಂಧಿಸುತ್ತಾರೆ. ಮರಣದವರೆಗೂ ಆ ಮಾತೆಯ ಹೃದಯ ವ್ಯಾಕುಲ ಭರಿತವಾಗಿತ್ತು. ನನ್ನ ಪಾಪಗಳು ಮತ್ತು ಮನುಕುಲದ ವಿಚಾರರಹಿತವಾದ ಹಾಗೂ ಪದೇ ಪದೇ ಮಾಡಿದ ಪಾಪಗಳಿಂದಲೇ ಈ ವ್ಯಾಕುಲತೆ. ನನ್ನ ಪಾಪಗಳು ನಿನ್ನ ಪಾಪಗಳು. ಪ್ರಿಯ ತಾಯಿ, ನಿಮ್ಮ ಪ್ರಿಯ ಪುತ್ರನನ್ನು ಕಂಡು ನನ್ನ ಸಹೋದರ ಸಹೋದರಿಯರ ಜೊತೆ ಸದಾಕಾಲ ಕರುಣೆಯೊಂದಿಗೆ ವರ್ತಿಸುವಂತೆ ನನ್ನನ್ನು ಬಲಪಡಿಸಿ. ಅವರು ಪ್ರತಿಯೊಬ್ಬರಲ್ಲಿ, ವಿಶೇಷವಾಗಿ ನಿಶ್ಶಕ್ತರಾದ ದರಿದ್ರರಲ್ಲಿ, ನಮ್ಮ ರಕ್ಷಕ ನಿಮ್ಮ ಪ್ರಿಯ ಪುತ್ರನನ್ನು ನಾವು ಕಾಣುವಂತಾಗಲಿ. ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಶಿಲುಬೆ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ. ಐದನೆಯ ಸ್ಥಳ, ಸಿರೇನಿನ ಸೀಮೋನನು ಯೇಸುವಿಗೆ ನೆರವು ನೀಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತನ್ನ ಯಾತನಾಮಯವಾದ ಮನಸ್ಸು ಹಾಗೂ ಹೃದಯದಿಂದಾಗಿ ಯೇಸುವಿಗೆ ಮುಂದಕ್ಕೆ ಸಾಗಲು ಆಗುತ್ತಿರಲಿಲ್ಲ. ಈ ಇಕ್ಕಟ್ಟಿನಲ್ಲಿ ರೋಮನ್ ಸೈನಿಕರು ಸಿರೇನಿನ ಸೀಮೋನನ್ನು ಯೇಸುವಿನ ಬದಲು ಶಿಲುಬೆ ಹೊರಲು ಬಲವಂತ ಮಾಡುತ್ತಾರೆ. ಯೇಸುವಿಗೆ ನೆರವಾಗಲು ಭಾಗ್ಯಶಾಲಿಯಾದ ಸೀಮೋನನು ಈಗ ಯೇಸುವಿನ ಶಿಲುಬೆಗೆ ತನ್ನ ಹೆಗಲು ಕೊಡುತ್ತಾನೆ. ಅಳುತ್ತಿರುವ ಮಗುವೊಂದನ್ನು ನಾವು ಸಂತೈಸುವುದರಲ್ಲಿ, ನಿರುತ್ಸಾಹಗೊಂಡ ಜನತೆಯಲ್ಲಿ ಉತ್ಸಾಹ ತುಂಬುವಲ್ಲಿ, ನಮ್ಮ ಸಹೋದರ ಸಹೋದರಿಯರ ಅವಶ್ಯಕತೆಗಳಲ್ಲಿ ನಾವು ನಮ್ಮ ಸಹಾಯ ಹಸ್ತ ನೀಡುವಾಗ ಯೇಸುವಿನ ವಚನಗಳಿಗೆ ನಾವು ಲಕ್ಷ್ಯ ಕೊಡೋಣ. ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನು ಎಷ್ಟೇ ಕನಿಷ್ಠನಾಗಿರಲಿ, ನೀವು ನೆರವು ನೀಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಿಯ ಯೇಸುವೆ, ನನ್ನ ಸುತ್ತಮುತ್ತ ಇರುವವರಿಗೆ ನೆರವು ನೀಡಲು, ಸಂತೈಸಲು ಸಾಧ್ಯವಾಗಲು ನನ್ನ ಎಲ್ಲ ಯೋಜನೆಗಳನ್ನು, ಕಾರ್ಯಗಳನ್ನು ನಿಮಗೆ ಸಮರ್ಪಿಸಬೇಕು ಎನ್ನುವುದನ್ನು ಅರಿತುಕೊಳ್ಳಲು ನೆರವು ನೀಡಿರಿ. ನಮಗೆ ದಯ ತೋರಿರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಹೃದಯವೆಂಬ ಕಮಲವಿಂದು ಬಾಡಿ ಹೋಗಿದೆ, ಜೀವ ಜಲದ ಯೇಸುವಿಲ್ಲದೆ ಕುಂದಿ ಹೋಗಿದೆ. ಹೃದಯವೆಂಬ ಕಮಲವಿಂದು ಬಾಡಿ ಹೋಗಿದೆ, ಜೀವ ಜಲದ ಯೇಸುವಿಲ್ಲದೆ ಕುಂದಿ ಹೋಗಿದೆ. 6ನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ತನ್ನ ಗಲಿಲೆಯದ ಗುರು ಯೇಸು ತನ್ನ ಪ್ರಭು ಮತ್ತು ಸ್ವಾಮಿಯ ಕುರಿತು ವೆರೋನಿಕಾ ಪ್ರೀತಿ ತುಂಬಿದವಳಾಗಿದ್ದಳು. ಅವಳ ಪೂರ್ಣ ಗಮನ ಯೇಸುವಿನ ಮುಖದ ಮೇಲೆ ಇತ್ತು. ತನ್ನ ಪ್ರೀತಿಪಾತ್ರನ ಸುತ್ತ ಇದ್ದ ಸೈನಿಕರ ಕ್ರೂರತೆಯನ್ನು ನಿರ್ಲಕ್ಷಿಸಿದಳು. ಯೇಸುವಿನ ಮುಖವು ಮಣ್ಣಿನ, ಉಗುಳಿನ, ರಕ್ತದ ಕಳೆಗಳಿಂದ ತುಂಬಿತ್ತು. ಅತ್ಯಂತ ಯಾತನಾಮಯವಾದ ನೋವನ್ನು ಅನುಭವಿಸುತ್ತಿದ್ದ ಯೇಸುವಿಗೆ ಕಣ್ಣರೆಪ್ಪೆಗಳನ್ನು ತೆಗೆಯಲು ಆಗುತ್ತಿರಲಿಲ್ಲ. ತನ್ನ ರಕ್ಷಕನ ಕುರಿತು ಮಹಾನ್ ಪೂಜ್ಯ ಭಾವನೆಯಿಂದ ಈ ಧೈರ್ಯಶಾಲಿ ಸ್ತ್ರೀ ವೆರೋನಿಕಾ ಪ್ರೀತಿಯ ಮತ್ತು ನಲ್ಮೆಯ ಸ್ಪರ್ಶದೊಂದಿಗೆ ಆ ಮುಖವನ್ನು ಒರೆಸುತ್ತಾಳೆ. ಈ ಧೈರ್ಯಶಾಲಿ ಸ್ತ್ರೀಯ ಸಂತೈಸುವ ಈ ಕಾರ್ಯ ಆ ಕ್ಷಣದಲ್ಲೇ ಬಹುಮಾನ ಯೋಗ್ಯವಾಯಿತು. ಪ್ರಿಯ ಯೇಸುವೆ, ತಪ್ಪು ತಿಳುವಳಿಕೆ, ಯಾತನೆ ಹಾಗೂ ನೋವಿನ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ನಿಲ್ಲಲು ಕೇವಲ ಕೆಲವರು ಮಾತ್ರವಿದ್ದರೆಂದು ನೀವು ತಿಳಿದಿದ್ದೀರಿ. ರಕ್ತದ ಕಲೆ ತುಂಬಿದ ಕಣ್ಣುರೆಪ್ಪೆಗಳಿಂದ ಕಷ್ಟಪಟ್ಟು ನಿಮಗೆ ಮಂದವಾಗಿ ಮಾತ್ರ ಕಾಣಿಸುತ್ತಿತ್ತು. ಧೈರ್ಯಶಾಲಿಯಾದ ಪುರುಷರಾರೂ ಅಲ್ಲಿ ಇರಲಿಲ್ಲ. ಆ ಸಂಪೂರ್ಣವಾದ ಏಕಾಂಗಿತನದ ಸಮಯದಲ್ಲಿ ವೆರೋನಿಕಾ ನಿಮ್ಮ ಸಹಾಯಕ್ಕೆ ಬರುತ್ತಾಳೆ. ಪ್ರೀತಿಯ ಪ್ರಭುವೇ, ವೆರೋನಿಕಳಂತೆ ನಾನು ಇತರರಿಗೆ ಸಂತೈಸಿ ಶಕ್ತಗೊಳಿಸಲು ಕೃಪೆ ಹಾಗೂ ಧೈರ್ಯವನ್ನು ನನಗೆ ಕರುಣಿಸಿರಿ. ನಾನು ತಪ್ಪು ತಿಳಿಯಲ್ಪಟ್ಟರೂ ಪ್ರೀತಿಯಿಂದ ಮತ್ತು ಉದಾರತನದಿಂದ ಕೇವಲ ಒಂದು ಪ್ರೀತಿಯ ಸ್ಪರ್ಶ ನಾನು ಕೊಡುವಂತಾಗಲಿ. ಪ್ರಿಯ ರಕ್ಷಕರೇ, ನಮ್ರವಾದ, ಉದಾರವಾದ, ಕರುಣಾಭರಿತವಾದ ಹೃದಯವನ್ನು ನನಗೆ ಕರುಣಿಸಿರಿ. ನಮಗೆ ದಯ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ತಾಳ್ಮೆ ಸಹನೆ ಬಾಳಿಗೆ ಯೇಸು ನೀನೆ ಪ್ರೇರಣೆ, ಸ್ವಾರ್ಥರಹಿತ ಸೇವೆಗೆ ಯೇಸು ನೀನೆ ಪ್ರೇರಣೆ, ನೊಂದು ಬೆಂದ ಬದುಕಿಗೆ ಈರುಳ
7ನೆಯ ಸ್ಥಳ, ಯೇಸು 2ನೆಯ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಬೀಳುತ್ತಾರೆ. ನಮ್ಮ ಶಕ್ತಿ ಉದುಗಿ ಹೋಗುವಾಗ ನಾವು ಬೀಳುತ್ತೇವೆ. ನಮ್ಮ ಹುಮ್ಮಸ್ಸು ಬರಿದಾದಾಗ ಯೇಸು ನಮ್ಮ ಪರವಾಗಿ ಬೀಳುತ್ತಾರೆ. ನಮ್ಮ ಬದಲು ಅವರು ಬೀಳುತ್ತಾರೆ. ಅವರು 2ನೇ ಬಾರಿ ಬೀಳುತ್ತಾರೆ. ಪ್ರಿಯ ಯೇಸುವೆ, ನಿಮ್ಮ ಈ 2ನೆಯ ಬಾರಿಯ ಬೀಳುವಿಕೆಗೂ ಹಾಗೂ ಇತರ ಬೀಳುವುದಕ್ಕೂ ನನ್ನ ಪಾಪಗಳೇ ಕಾರಣ ಎಂದು ನಾನು ಈಗ ತಿಳಿದಿದ್ದೇನೆ. ಹೀನ ಪಾಪಿಯಾದ ನಾನು ಯಾವ ರೀತಿ ನಿಮ್ಮನ್ನು ಬಲಪಡಿಸಲಿ? ನನ್ನ ಪಾಪಗಳ ಮತ್ತು ಅವಿಶ್ವಾಸದ ಭಾರವನ್ನು ನೀವು ಹೊತ್ತಿದ್ದೀರಿ ಎಂದು ನಾನು ಬಲ್ಲೆ. ಪ್ರಕಟಣೆಯ ಗ್ರಂಥದ ಮೂಲಕ ನೀವು ನಮಗೆ ನೆನಪು ಮಾಡಿಕೊಡುತ್ತಿದ್ದೀರಿ. ಇಗೋ, ನಾನೆಲ್ಲವನ್ನು ಹೊಸದಾಗಿಸುತ್ತೇನೆ. ಯೇಸುವೆ, ನನ್ನ ಪ್ರಭುವೆ, ನನ್ನನ್ನು ಒಂದು ಹೊಸದಾದ ಸೃಷ್ಟಿಯನ್ನಾಗಿ ಮಾಡಿರಿ. ನಮಗೆ ದಯ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಬೇರ್ಪಡಿಸಲು ಅಸಾಧ್ಯ ದೇವ ಪ್ರೀತಿಯು, ದೇವ ಪ್ರೀತಿಯು ನನ್ನ ಬೇರ್ಪಡಿಸಲು ಅಸಾಧ್ಯ ಕ್ರಿಸ್ತ ಪ್ರೀತಿಯು, ಕ್ರಿಸ್ತ ಪ್ರೀತಿಯು. ಎಂಟನೆಯ ಸ್ಥಳ, ಯೇಸು ನಮಗೆ ಉಪಶಮನ ದಯಪಾಲಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಬರುವುದನ್ನು ಜೆರೂಸಲೇಮ್ ನಿವಾಸಿಗಳು ಕಂಡಾಗ ಸಂಪೂರ್ಣ ಮೌನಿಗಳಾದರು. 1 ವಾರದ ಹಿಂದೆ ಇಡೀ ಜನತೆ ಹೋಸನ್ನ ಎನ್ನುವ ಉಚ್ಚ ಘೋಷಣೆಯೊಂದಿಗೆ ಅವರನ್ನು ಸ್ವಾಗತಿಸಿದ್ದರು. ಹಿಂದೊಮ್ಮೆ ಆ ಜನತೆ ಅವರನ್ನು ತಮ್ಮ ಅರಸನಾಗಬೇಕೆಂದು ಬಯಸಿದ್ದರು. ಅವರಲ್ಲಿ ಕೆಲವರು ಕಣ್ಣೀರು ತುಂಬಿ ನೋಡುತ್ತಿದ್ದರು. ಪ್ರಿಯ ಯೇಸುವೆ, ಈ ಅತ್ಯಂತ ಯಾತನಾಮಯವಾದ ಪ್ರಾಣ ಸಂಕಟದಲ್ಲಿರುವಾಗಲೂ ಯಾವ ರೀತಿ ಜೆರುಸಲೇಮಿನ ಸ್ತ್ರೀಯರನ್ನು ಉಪಶಮನ ನೀಡಲು ನಿಮಗೆ ಸಾಧ್ಯವಾಯಿತು? ತಮಗೆ ಉಪಶಮನ ನೀಡಲು ಲಕ್ಷ್ಯ ವಹಿಸಲು ಯಾರೂ ಇಲ್ಲದೆ ನರಳುತ್ತಿರುವ, ಅಳುತ್ತಿರುವ ಅನೇಕ ಮಕ್ಕಳನ್ನು, ಸ್ತ್ರೀ ಪುರುಷರನ್ನು ನಾನು ಕಾಣುತ್ತಿದ್ದೇನೆ. ಅವರಲ್ಲಿ ಅನೇಕರು ದುರಂತಗಳಿಗೆ, ಸುನಾಮಿಗೆ ಬಲಿಯಾದವರು. ಅವುಗಳಲ್ಲಿ ಕೆಲವು ಪ್ರಾಕೃತಿಕ, ಕೆಲವು ಮಾನವ ಕೃತಿ. ಪ್ರಿಯ ಯೇಸುವೆ, ನಿಮ್ಮ ವಚನಗಳು ಹಾಗೂ
ಸಂಸ್ಕಾರಗಳ ಮೂಲಕ ನಾವು ನಿರ್ಗತಿಕರಿಗೆ ಹಾಗೂ ದರಿದ್ರರಿಗೆ ಉಪಶಮನದ ನಿಮ್ಮ ಕಾರ್ಯದಲ್ಲಿ ಭಾಗಿಯಾಗಲು, ನಮಗೆ ಉಪಶಮನ ನೀಡಲು ನಮ್ಮ ಮಧ್ಯದಲ್ಲಿ ಪುನಃ ಬನ್ನಿರಿ. ಪ್ರಿಯ ಯೇಸುವೆ, ನಮ್ಮನ್ನು ನಿಮ್ಮ ಶಾಂತಿಯ ಉಪಕರಣವನ್ನಾಗಿಸಿರಿ. ನಮಗೆ ದಯ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇಲೆ. ಎಲ್ಲೇ ಉಳಿದಿದ್ದರು, ಹೇಗೆ ಉಳಿದಿದ್ದರು, ದಯೆಯಿಂದ ಕಾಣುವ ಪಿತನೇ ವಂದನೆ. ಎಲ್ಲೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ, ಅಳತೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ. ಎಲ್ಲೇ ಉಳಿದಿದ್ದರು, ಹೇಗೆ ಉಳಿದಿದ್ದರು, ದಯೆಯಿಂದ ಕಾಣುವ ಪಿತನೇ ವಂದನೆ. ಎಲ್ಲೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ, ಅಳತೆಗಳಿಲ್ಲದ ಪ್ರೀತಿ, ದೇವ ಪ್ರೀತಿ, ನಿತ್ಯ ಪ್ರೀತಿ. ಒಂಬತ್ತನೆಯ ಸ್ಥಳ. ಯೇಸುಸ್ವಾಮಿ ಮೂರನೆಯ ಬಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ಇದೋ ದ್ವಿತೀಯ ಆದಮ್ ಧರೆಯ ಮೇಲೆ ಮೊದಲ ಆದಾಮನನ್ನು ನಿರ್ಮಿಸಿದ ಅದೇ ನೆಲದ ಮಣ್ಣಿಗೆ ನರಪುತ್ರರು ಬಿದ್ದಿದ್ದಾರೆ. ಕ್ರೂರಿಗಳಾದ ಸೈನಿಕರು ನೆಲದ ಮಣ್ಣಿಗೆ ಎಳೆದು ನಿಲ್ಲಿಸಿ ಶಿಲುಬೆಯ ಹಾದಿಯಾದ ಕಲ್ವಾರಿ ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾಡುತ್ತಾರೆ. ಪ್ರಿಯ ಯೇಸುವೆ, ನಿಮ್ಮ ಈ ಮುಗ್ಗರಿಸುವಿಕೆಯಿಂದಲೂ ನಿಮ್ಮ ಪದೇ ಪದೆಯ ಬೀಳುವಿಕೆಯಿಂದಲೂ ಏನನ್ನು ಹೇಳುತ್ತಿರುವಿರಿ? ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನಿನಗಾಗಿ ನಾನು ನಡೆದ ಘೋರ ಹಾಗೂ ಭಯಾನಕವಾದ ಕಲ್ವಾರಿ ಮಾರ್ಗಕ್ಕೆ ಹೋಲಿಸಿದಾಗ ನಿನ್ನ ಜೀವನದ ಮಾರ್ಗದಲ್ಲಿ ಬರುವ ಅಸ್ವಸ್ಥತೆಗಳು, ಕ್ಲೇಶಗಳು ಹಾಗೂ ನೋವುಗಳು ತೀರಾ ಸಣ್ಣವು. ಆದ್ದರಿಂದ ನಿನ್ನ ಜೀವನದ ಕಷ್ಟಗಳನ್ನು ರಕ್ಷಿಸುವ ನನ್ನ ಶಿಲುಬೆಗೆ ನಿಕಟವಾಗಿಸು. ನೀನು ನಿನ್ನ ಶಿಲುಬೆಯನ್ನು ಹೊರಲು ಅಸಾಧ್ಯವಾದಾಗ, ನೀನು ಎದ್ದೇಳಲು ಅಸಾಧ್ಯವಾದಾಗ ಬಿಟ್ಟುಕೊಡಬೇಡ. ಇನ್ನೆಂದೂ ನಿರುತ್ಸಾಹಿಯಾಗಬೇಡ. ನನ್ನ ಪ್ರಿಯ ಮಗನೇ, ನನ್ನ ಸನಿಹ ನಿಲ್ಲು. ನಾನು ನಿನಗೆ ಉಪಶಮನ ನೀಡುವೆ. ನನ್ನದಾದ ನೀನು ಹೊರುತ್ತಿರುವ ಶಿಲುಬೆಯಿಂದ ದೇವರಿಗೆ ಮಹಿಮೆ ಸಲ್ಲಲಿ. ನಮಗೆ ದಯೆ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರಿಸ್ತ ನಿನ್ನ ಪಾಡು ಮರಣ ಎನ್ನ ಬಾಳಿನ ಗುರಿಯ ಸದನ. ಕ್ರಿಸ್ತ ನಿನ್ನ ಪಾಡು ಮರಣ ಎನ್ನ ಬಾಳಿ
ಬಾಳಿನ ಗುರಿಯ ಸದನ ನೀನೇ ಜೀವ ನೀನೇ ಮಾರ್ಗ ನೀನೇ ಜೀವ ಮಾರ್ಗ ಸತ್ಯ ಯೇಸುವೆ ಕ್ರಿಸ್ತ ನಿನ್ನ ಪಾಡು ಮರಣ ಎನ್ನ ಬಾಳಿನ ಗುರಿಯ ಸದನ. 10ನೇ ಸ್ಥಳ, ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಲಿದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇದೋ ಯೇಸು ಕಲ್ವಾರಿ ಬೆಟ್ಟದಲ್ಲಿ ಕ್ರೂರಿಗಳಾದ ಸೈನಿಕರು ಅವರನ್ನು ನಗ್ನರನ್ನಾಗಿಸಿ ನಿಂದಿಸುತ್ತಾರೆ. ಪ್ರಿಯ ಯೇಸುವೆ, ನನ್ನ ಕಲ್ವಾರಿ ಯಾತ್ರೆಯಲ್ಲೂ ನಾನು ನನ್ನ ವಿರೋಧಿಗಳಿಂದ ನಗ್ನನಾಗಿಸಲ್ಪಟ್ಟೆ. ಪ್ರಿಯ ಯೇಸುವೆ, ನಾನು ದೂಷಿತನಾದೆ, ಅಪಾರ್ಥಕ್ಕೆ ಒಳಗಾದೆ. ನಿಮ್ಮ ಪವಿತ್ರವಾದ ಗಾಯಗಳಲ್ಲಿ ನನ್ನನ್ನು ಅಡಗಿಸಿದಿರಿ. ನಿಮ್ಮೊಂದಿಗಿನ ನನ್ನ ಸಂಕಷ್ಟಗಳಿಂದ ನಿಮ್ಮ ಪ್ರಿಯ ಮಗುವನ್ನಾಗಿ, ಸಂಪೂರ್ಣ ಹೊಸ ಸೃಷ್ಟಿಯನ್ನಾಗಿ ನನ್ನನ್ನು ಮರುರೂಪಿಸಿರಿ. ನಮಗೆ ದಯ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಹೊತ್ತು ನಡೆದ ಕಲ್ವಾರಿ ಗಿರಿಯ ತನಕ ಕೊನೆ ಉಸಿರಲ್ಲೂ ನುಡಿದ ಶತ್ರುವ ಕ್ಷಮಿಸುವ ನುಡಿಯ. ಶಿಲುಬೆ ಹೊತ್ತು ನಡೆದ ಕಲ್ವಾರಿ ಗಿರಿಯ ತನಕ ಕೊನೆ ಉಸಿರಲ್ಲೂ ನುಡಿದ ಶತ್ರುವ ಕ್ಷಮಿಸುವ ನುಡಿಯ. ಯೇಸುವೇ ದೇವನೇ, ನಿನ್ನಂತೆ ಪ್ರೀತಿಸ ಕಲಿಸು. ಯೇಸುವೇ ದೇವನೇ, ನಿನ್ನಂತೆ ಕ್ಷಮಿಸಲು ಕಲಿಸು. 11ನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಈಗ ಯೇಸು ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಇದ್ದಾರೆ. ಯೇಸುವನ್ನು ಶಿಲುಬೆಯ ಮೇಲೆ ನಿಶ್ಚಲರಾಗಿ ಮಲಗಿರಲು ಬಲವಂತಪಡಿಸಿದರು. ಅವರ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಕ್ರೂರವಾಗಿ ಆಣಿಗಳನ್ನು ಜಡಿದರು. ಸಹಿಸಲಸಾಧ್ಯವಾದ ನೋವಿನಿಂದ ಮತ್ತು ದುಃಖದಿಂದ ಅವರ ಕಣ್ಣುಗಳು ಬಾತುಕೊಂಡಿದ್ದವು. ಆ ಅವಸ್ಥೆಯಲ್ಲೂ ಅವರು, ತಂದೆಯೇ, ನಿಮ್ಮ ಚಿತ್ತ ನೆರವೇರಲಿ ಎಂದು ಗುಣಗುಣಿಸುತ್ತಿರುವುದನ್ನು ನಾವು ಆಲಿಸುತ್ತೇವೆ. ಪ್ರಿಯ ಪ್ರಭುವೇ, ಮನುಷ್ಯರಿಂದ ತುಳಿಯಲ್ಪಟ್ಟ ಬಂದಿಗಳನ್ನು ಮತ್ತು ಶೋಷಿತರನ್ನು ಬಿಡುಗಡೆಗೊಳಿಸಲು ನೀವು ಬಂದಿರಿ. ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ
ಬಂದಿಗಳಾಗಿರುವವರಿಗೆ ಹೊಸ ಭರವಸೆಯನ್ನು, ಹೊಸ ಜೀವವನ್ನು ನೀಡಿದಿರಿ. ನಮಗಾಗಿ ಶಿಲುಬೆಯಲ್ಲಿ ಆಣಿಗಳಿಂದ ಜಡಿಯಲ್ಪಟ್ಟವರೇ, ನಿಮ್ಮನ್ನು ನಾವು ಸ್ತುತಿಸುತ್ತೇವೆ ಹಾಗೂ ಆರಾಧಿಸುತ್ತೇವೆ. ನಿಮ್ಮ ಮುಂದೆ ಸಾಷ್ಟಾಂಗವೆರಗಿರುವ ನಮ್ಮನ್ನು ಆಶೀರ್ವದಿಸಿರಿ ಪ್ರಭುವೇ. ನಮಗೆ ದಯೆ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಓ ಗುರುವು ನೀವು, ದಾಸರು ನಾವು, ನಿಮ್ಮಯ ಸೇವೆಗೆ ಪಾತ್ರರೇ ನಾವು. ಬೇಡ ಪ್ರಭುವೇ ಈ ಸೇವೆ, ಮನವೇ ನಿನಗೆ ಕೇಳಿಸದೆ, ಹೃದಯ ನಿನ್ನ ಕೂಗುತ್ತಿದೆ. ಸ್ವಾರ್ಥ ತೊರೆದು ನೀ ಬಾಳು, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು. ನನ್ನೇಸು ಪ್ರಭುವನ್ನು ಕೊಲ್ಲುತ್ತಿದೆ, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು. ನನ್ನೇಸು ಪ್ರಭುವನ್ನು ಕೊಲ್ಲುತ್ತಿದೆ. 12ನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ಲೋಕರಕ್ಷಕರಾದ ಯೇಸು ಈಗ ಶಿಲುಬೆಯಲ್ಲಿ ತೂಗಾಡುತ್ತಿದ್ದಾರೆ. ಅವರು ಶ್ರಮ ಪಡುತ್ತಿರುವುದು ಒಂದು ವಿಷಯಕ್ಕಾಗಿ ಮಾತ್ರ, ಆತ್ಮಗಳಿಗಾಗಿರುವ ದಾಹ. ಅವರು ಬೊಬ್ಬಿಡುತ್ತಾರೆ, ನನಗೆ ದಾಹವಾಗಿದೆ. ಸುತ್ತ ನೋಡುವಾಗ ಅವರು ಕಾಣುತ್ತಿರುವುದು ಕ್ರೂರಿಗಳಾದ ಮಾನವರನ್ನು, ಸ್ವರ್ಗ ಸಾಮ್ರಾಜ್ಯದ ಶತ್ರುಗಳನ್ನು. ತಂದೆಯೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿದ್ದೇವೆಂದು ಇವರು ಅರಿಯರು ಎಂದು ಅವರು ಪ್ರಾರ್ಥಿಸಿದ ಬಳಿಕ ಅವರ ಹೃದಯ ಜ್ವಲಿಸಿತು. ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಯೇಸು ಸಾವನ್ನು ಜಯಿಸಲೆಂದು ಮೃತರಾದರು. ಪ್ರಿಯ ಯೇಸುವೆ, ನಿಮ್ಮ ಕಲ್ವಾರಿ ಬೆಟ್ಟದಲ್ಲಿ ಶಿಲುಬೆಗೇರಿಸಲ್ಪಡುವುದರಲ್ಲಿ ಪಿತನಿಗೆ ನಿಮ್ಮ ಸ್ವಯಂ ತ್ಯಾಗ ಬಲಿಯನ್ನು ಅರ್ಪಿಸಿ, ನಿಮ್ಮ ಭೌಮಿಕ ಜೀವನದಲ್ಲಿ ನಿಮ್ಮ ಸ್ವರ್ಗೀಯ ಪಿತರ ಎಲ್ಲ ಯೋಜನೆಗಳನ್ನು ಸಂಪೂರ್ಣವಾಗಿ ಪ್ರೀತಿಯಿಂದಲೇ ನೀವು ನೆರವೇರಿಸಿದಿರಿ. ನಾವು ಸಂಪೂರ್ಣವಾಗಿ ರಕ್ಷಣೆ ಹೊಂದಲು, ಸೌಖ್ಯವನ್ನು ಪಡೆಯಲು ಸಾಧ್ಯವಾಗುವಂತೆ ನಿಮ್ಮ ಪವಿತ್ರ ಹೃದಯದಿಂದ ನಮ್ಮ ಆತ್ಮಗಳಿಗೆ ನಿಮ್ಮ ಅಮೂಲ್ಯ ರಕ್ತವನ್ನು ಚಿಮುಕಿಸಿರಿ. ಪವಿತ್ರಾತ್ಮರ ಜೀವ ಜಲದಿಂದ ನಮ್ಮನ್ನು ತುಂಬಿಸಿರಿ. ನಮ್ಮ ಶಿಲುಬೆಗಳನ್ನು ನಾವು ಸ್ವೀಕರಿಸಿ ಸಂತೋಷದೊಂದಿಗೆ ಅದರಲ್ಲಿ ಮರಣಿಸಿ ಈಸ್ಟರ್ ಬೆಳಿಗ್ಗೆ ನಿಮ್ಮೊಂದಿಗೆ ಪುನರುತ್ಥಾನಗೊಳ್ಳುವಂತೆ ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸಿರಿ. ನಮಗೆ ದಯತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಓ ಗುರುವು ನೀವು, ದಾಸರು ನಾವು, ನಿಮ್ಮಯ ಸೇವೆಗೆ ಪಾತ್ರರೇ ನಾವು. ಬೇಡ ಪ್ರಭುವೇ ಈ ಸೇವೆ, ಮನವೇ ನಿನಗೆ ಕೇಳಿಸದೆ, ಹೃದಯ ನಿನ್ನ ಕೂಗುತ್ತಿದೆ. ಸ್ವಾರ್ಥ ತೊರೆದು ನೀ ಬಾಳು, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು. ನನ್ನೇಸು ಪ್ರಭುವನ್ನು ಕೊಲ್ಲುತ್ತಿದೆ, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು. ನನ್ನೇಸು ಪ್ರಭುವನ್ನು ಕೊಲ್ಲುತ್ತಿದೆ. 13ನೆಯ ಸ್ಥಳ, ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲಗೊಂಡ ಮಾತೆಯೇ, ನಮ್ಮ ಈ ಲೋಕದಲ್ಲಿ ಕೊನೆಯದಾಗಿ ನೀವು ನಿಮ್ಮ ಪುತ್ರನ ಪಾರ್ಥಿವ ಶರೀರವನ್ನು ನಿಮ್ಮ ಮಡಿಲಲ್ಲಿ ಸ್ವೀಕರಿಸುವಂತಹ ಆ ಘೋರವಾದ ವ್ಯಥೆಯನ್ನು ಅನುಭವಿಸಿದಿರಿ. ದುಃಖವೆಂಬ ಕತ್ತಿಯ ಅಲಗು ನಿನ್ನ ಹೃದಯವನ್ನು ಸೀಳುವುದು ಎನ್ನುವ ಸಿಮೆಯೋನನ ಪ್ರವಾದನೆಯು ನೆರವೇರಬೇಕೆನ್ನುವುದನ್ನು ನೀವು ಅರಿತಿದ್ದೀರಿ. ಪ್ರೀತಿಯ ತಾಯಿ, ಕಲ್ವಾರಿ ಯಾತ್ರೆಯಲ್ಲಿ ನೀವು ನಿಮ್ಮ ಪವಿತ್ರ ಪುತ್ರನಿಗೆ ನಿರಂತರ ಸ್ಥಿರ ಬೆಂಬಲವಾಗಿದ್ದೀರಿ. ವಿಶ್ವಾಸದ ನನ್ನ ಈ ಯಾತ್ರೆಯಲ್ಲಿ ನನ್ನನ್ನು ಬಲಪಡಿಸಿರಿ. ಪವಿತ್ರವಾದ ಶಿಲುಬೆಯಲ್ಲಿ ನನ್ನನ್ನು ಬೆಳಗಿಸಿರಿ. ನನ್ನ ಮರಣಶಯ್ಯೆಯಲ್ಲಿ ನನ್ನನ್ನು ನಿಮ್ಮ ಬೊಗಸೆಗಳಲ್ಲಿ ಆಧರಿಸಿರಿ. ನಮಗೆ ದಯ ತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಗೋಧಿಯ ಕಾಳು ಮಣ್ಣಾಗದೆ ನೂರು ಮಾಡಿ ಫಲವನ್ನು ನೀಡುವುದೇ ಮಾನವ ಪುತ್ರನು ಮಡಿಯದಿರೆ ಲೋಕವು ಜೀವವ ಪಡೆಯುವುದೇ. ಮೂಡಲಿ ಜಗದಲ್ಲಿ ಹೊಸ ಬೆಳಕು, ನಿಸ್ವಾರ್ಥ ತ್ಯಾಗದ ಹೊಸ ಹಸಿರು. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಡುವುದಕ್ಕೂ ಸ್ಥಳವಿಲ್ಲ. ಯೇಸುವಿಗೆ ಈ ಲೋಕದಲ್ಲಿ ಜನ್ಮ ತಾಳಲು ಸ್ಥಳವಿರಲಿಲ್ಲ. ಪ್ರೌಢರಾಗಿ ಬೆಳೆಯಲು ನಿರಾಶ್ರಿತರಾಗಿ ಹೋಗಬೇಕಾಯಿತು. ಮರಣ ಹೊಂದಲು, ಸಮಾಧಿ ಹೊಂದಲು ಅವರಿಗೆ ಸ್ಥಳವಿರಲಿಲ್ಲ. ಪ್ರಿಯ ಯೇಸುವೆ, ನನ್ನ ಪರವಾಗಿ ನೀವು ಮಾಡಿ ತೋರಿದ
ಸ್ವಬರಿದು ಮಾಡಿಕೊಳ್ಳುವಿಕೆ ಮಹಾಮಹತ್ವವಾಗಿದೆ. ಪ್ರಿಯ ಯೇಸುವೆ, ನನಗಾಗಿ ನಿಮ್ಮ ಸ್ವಯಾರ್ಪಣೆ ಮತ್ತು ಮರಣಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಮಹಿಮಾನ್ವಿತ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದಲ್ಲಿ ಎಲ್ಲಕ್ಕಿಂತ ಮೇಲಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಿಮ್ಮನ್ನು ಸ್ತುತಿಸುತ್ತೇನೆ, ನಿಮ್ಮನ್ನು ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ, ಕೃತಜ್ಞತೆ ಸಲ್ಲಿಸುತ್ತೇನೆ. ಅತಿ ಪ್ರಿಯ ಯೇಸುವೆ, ನಿಮ್ಮ ಮಹಿಮಾನ್ವಿತವಾದ ಪುನರುತ್ಥಾನದ ಮೂಲಕ ನೀವು ನನಗಾಗಿ ಗಳಿಸಿದ ಕೃಪೆಗಳನ್ನು, ಯೋಗ್ಯತೆಗಳನ್ನು ನನ್ನಲ್ಲಿ ಸುರಿಸಿರಿ. ನಮಗೆ ದಯತೋರಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಿತ್ಯನಾದ ದೇವರೇ, ಈ ದಿನದಲ್ಲಿ ಅರ್ಪಿಸಲ್ಪಡುತ್ತಿರುವ ಸಕಲ ದಿವ್ಯ ಬಲಿಪೂಜೆಗಳೊಂದಿಗೆ ಸೇರಿಸಿ ನಿಮ್ಮ ಪ್ರಿಯ ಪುತ್ರರಾದ ಯೇಸು ಪ್ರಭುವಿನ ಪವಿತ್ರ ರಕ್ತ, ಶುದ್ಧೀಕರಣ ಸ್ಥಳದ ಆತ್ಮಗಳಿಗಾಗಿಯೂ ಲೋಕದಲ್ಲೆಲ್ಲ ಇರುವ ಪಾಪಿಗಳಿಗಾಗಿಯೂ ಧರ್ಮಸಭೆಯ ಸದಸ್ಯರ ಪಾಪಗಳಿಗಾಗಿಯೂ ನನ್ನ ಮನೆಯಲ್ಲೂ ನನ್ನ ಕುಟುಂಬದಲ್ಲೂ ಇರುವ ಪಾಪಿಗಳಿಗಾಗಿಯೂ ನಾನು ಸಮರ್ಪಿಸುತ್ತಿದ್ದೇನೆ. ಆಮೆನ್.